ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ಪೆದ್ರ. ನಾನಿವತ್ತು ಕಾರ್ಕಳ ಉತ್ಸವಕ್ಕೆ ಹೋಗ್ತಾ ಇದ್ದೇನೆ. ಹೇಗೆಲ್ಲ ಉಂಟು ನೋಡುವ, ಬನ್ನಿ ಹೋಗುವ. ಈಗ ನೋಡಿ, ಕಾರ್ಕಳದ ಉತ್ಸವಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ಗೂಡುದೀಪ ಇಟ್ಟಿದ್ದಾರೆ. ಇಲ್ಲಿ ವೆರೈಟಿ ಗೂಡುದೀಪ ಇದೆ. ಅಂದರೆ ಯಾವ ಥರದ್ದು ಉಂಟು ಅಂತ ಅಲ್ಲಿ ನಾವು ಹೋಗಿ ನೋಡಿದವರಿಗೆ ಮಾತ್ರ ಗೊತ್ತಾಗ್ತದೆ, ಅಷ್ಟು ಚೆನ್ನಾಗಿದೆ. ಈಗ ನೋಡಿ, ಬೇರೆ ಬೇರೆ ಥರದ ಇದು ಗೂಡದ ದೀಪ ಎಲ್ಲ ಉಂಟು. ಅಂದರೆ ಇದು ಧಾನ್ಯದ್ದು ನೋಡಿ, ಇದು ಕೆಳಗೆಲ್ಲ ತೋರಿಸ್ತಾರಲ್ಲ, ಇದು ಮೆಣಸು. ಹಾಗೆ ಬಣ್ಣ ಕಾಗದದಲ್ಲಿ ಹಾಗೆ ಕ್ರಿಯೇಟಿವಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಗೆರಟೆದ್ದು, ಇದು ಗೆರಟೆನುಂಟಲ್ಲ, ಸೈಜ್ ಬೇರೆ ಬೇರೆ ಸೈಜಲ್ಲಿ ಮಾಡಿ ನೋಡಿ. ಈ ಗೆರಟೆಯಲ್ಲಿ ಎಲ್ಲ ಮಾಡಿದ್ದಾರೆ ನೋಡಿ. ಒಂದು ಲೈಟ್ ಹಾಗೆ ಪ್ಲೇಟ್ ಹಾಗೆ ಜಗ್ ಹಾಗೆ ನೋಡಿ. ಇಲ್ಲಿ ಯಾವ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಎಲ್ಲ ಗೂಡುದೀಪ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಏನಂದರೆ ನಾವು ಎಲ್ಲಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಮಾತಾಡಿದರೆ ಕೇಳೋದು ಕೂಡ ಇಲ್ಲ. ನೋಡಿ ಇಲ್ಲಿ ಧಾನ್ಯ ನೋಡಿ, ಇಲ್ಲಿ ಮೇಲೆ ಸಾಂಬಾರು ಪದಾರ್ಥಗಳನ್ನೆಲ್ಲ ಬಳಸಿ ಮಾಡಿದ್ದಾರೆ ನೋಡಿ. ಗಮ್ಮ ಹಾಕಿ ಸಾಂಬಾರು ನೋಡಿ. ಇದು ಭತ್ತದಲ್ಲಿ ಮಾಡಿದ್ದಾರೆ ನೋಡಿ, ಹೇಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವರ ಮೈಂಡ್ ಎಷ್ಟು ಚೆನ್ನಾಗಿದೆ, ಅಷ್ಟು ಖುಷಿ ಆಗ್ತಿದೆ ನೋಡುವಾಗ. ಮಕ್ಕಳು ಮಾಡಿದ್ದಾರೆ, ದೊಡ್ಡವರು ಮಾಡಿದ್ದಾರೆ, ಎಂತಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಸದಿಂದ ರಸ ಅಂತ ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಮಾಡಿದ್ದಾರೆ ನೋಡಿ. ಇದೊಂದು ನೋಡಿ, ಇದರಲ್ಲಿ ನೋಡಿ ತೋರಿಸ್ತೇನೆ. ನೋಡಿ ಇದು ಶೇಂಗಾ ಬೀಜದ್ದು, ಅಂದರೆ ನೆಲಕಡಲೆ ಬೀಜದ್ದು ಸಿಪ್ಪೆಯಿಂದ ಮಾಡಿದಂಥ ಗೂಡುದೀಪ ನೋಡಿ ಹೇಗೆ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಹೂವಿನಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬಳಸಿ ಮಾಡಿದ್ದಾರೆ. ಅಂದರೆ ಇದು ನೋಡುವಾಗ ತುಂಬ ಒಂದು ಖುಷಿಯಾಗುತ್ತೆ. ಇದು ನೋಡಿ, ಹಾಳೆಯಿಂದ ಮಾಡಿದ್ದಾರೆ. ಇದು ಊಟಕ್ಕೆ ಹಾಳೆ ಬಳಸ್ತಾರಲ್ಲ, ಅದರಲ್ಲಿ ಮಾಡಿದ್ದಾರೆ. ಇದು ಬಿದಿರು ಕಡ್ಡಿಯಲ್ಲಿ ಮಾಡಿದ್ದಾರೆ, ಚಿಪ್ಪು ಮತ್ತು ಬಿದಿರು ಕಡ್ಡಿಯಲ್ಲಿ ಮಾಡಿದ್ದಾರೆ. ನೋಡಿ, ಇದು ಹಿಡಿಸುಡಿ ಕಡ್ಡಿಯಿಂದ ಮಾಡಿದ್ದಾರೆ ನೋಡಿ, ಹೇಗೆ ಮಾಡಿದ್ದಾರೆ. ಅಂದ ಬಗ್ಗೆ ಅನ್ಕಣ್ಣೆ ಅವೇ ಮೈಕ್ ಕಡ್ಡಿದ ಮಾಡಿದ್ದಾರೆ. ನೋಡಿ, ಇದು ಅಡಿಕೆಯಲ್ಲಿ ಮಾಡಿದ್ದಾರೆ. ಅಡಿಕೆ ಮತ್ತು ತೆಂಗಿನ ಗರಿ ಸೇರಿಸಿ ಮಾಡಿದ್ದಾರೆ ನೋಡಿ.
ನೋಡಿ, ತೆಂಗಿನ ನಾರಿನಿಂದ ಹಿಡಿದು ಇದು ತೆಂಗಿನ ಗರಿ ಮತ್ತು ಹಾಳೆ ಎಲ್ಲ ಸೇರಿಸಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಜ್ಯೂಸು ನೀರು ಎಲ್ಲ ಕುಡಿತಾರಲ್ಲ ಅಂಥ ಲೋಟಗಳನ್ನು ಬಿಸಾಡ್ತಾರಲ್ಲ, ಆ ಲೋಟಗಳನ್ನು ಬಳಸಿಕೊಂಡು ಒಂದು ಮೊಟ್ಟೆ ಆಕಾರದಲ್ಲಿ ಒಂದು ಗೂಡುದೀಪ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ಅತ್ಯಂತ ದೊಡ್ಡ ಒಂದು ಗೂಡುದೀಪ ಮಾಡಿದ್ದಾರೆ. ಕಾಣೆ ಬತ್ತು ನಲ್ಕು ವರಂಡಿ ನೋಡಿ, ಎಷ್ಟು ಚಂದ ಚಂದದ ಕಲಾಕೃತಿಗಳು. ಇದು ಕಾರ್ಲೋತ್ಸವದ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ. ಜಂಜಿನಜ್ಜಿ ಮಹಾಲಕ್ಷ್ಮಿ ಹಂಗೆಯ ಹಂಗೆ ಪ್ರಣವ್ ಹಂಗೆ ಅದರಲ್ಲೇ ಕಲರ್ಸ್ ಕುಚುಪಲ್ಲಿ ಸ್ಯಾರಿ ಇದೆ, ಅದು ಕಾಟನ್ ಸಿಲ್ಕ್ ಸಾಫ್ಟ್ ಆಗುತ್ತೆ. ಫುಲ್ ಬ್ಲೌಸ್ ಕಾಂಟ್ರಾಸ್ಟ್.
ಬ್ಯಾಗ್ಗಳು ಬ್ಯಾಗ್ಗಳು. ಆ ಸೈಡ್ ಬರ್ತೀರಾ? ಆಮೇಲೆ ಅದೇನೋ Right, madam. ಅವದಾಲಜ್ಜಿ ಬಲೆ ముందు ఆండబొట్టు ಓಯ್ ಬಟ್ರ ಏನ್ ಪಡ ಈ ಕಡೆ ಉಂಟು ಸ್ವದೇಶದ ಖಾದಿ ಕಾರ್ಕಳ ಬಂದಿದೆ ಅಂತ ಒಂದು ಯೂಟ್ಯೂಬ್ ಮಾಡಿ ಹೌದೌದು ಇವ್ರು ಬೈಟೆ ಕೊಡ್ತಾರೆ. ಅರೆ ಗೊತ್ತಾಂಡು ವೀಡಿಯೋ ಮಲ್ತೊಂದುಲ್ಲರ ತಂದು ಅದಕ್ಕೆ ಯೂಟ್ಯೂಬ್ ಪಾಠ ಬಂದ ಔಷಧಿಗಳನ್ನು ಹಚ್ಚಿ ಅನೇಕ ರೀತಿಯ ಔಷಧಿಗಳನ್ನು ಬಳಸಿ ವಿರಾಸಲಿ ಗುಣ ಕಾಣುವುದು ಕಂಡು ಬಂದಲ್ಲಿ ನಮ್ಮ ಪ್ರಚಾರಕರ ಹತ್ತಿರ ಅಥವಾ ಮೇಲೆ ಇಡಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎದೆಯಲ್ಲಿ ಕಫ ಕಟ್ಟಿದರೆ ಹಾಗೂ ಉಸಿರಾಟದ ತೊಂದರೆಯಾದ ಯಾವುದೇ ಸಮಯದಲ್ಲಿ ಎಂತಹ ಸಮಯದಲ್ಲಿ ಹೋಗಬಹುದು ಇಂತಹ ಸಮಯದಲ್ಲಿ ಅತಿ ಮನೆಯಲ್ಲಿರಲಿ ನಿವಾರಕ ತೈಲದ ಪ್ರಚಾರ ಒಮ್ಮೆ ಉಪಯೋಗ ಮಾಡಿ ನೋಡಿ ಎಂಥ ಅವಕಾಶವನ್ನು ಕಳೆದುಕೊಂಡು ನಿರಾಶಾಗಬೇಕು ಸಮಯದಲ್ಲಿ ಯಾರಿಗೂ ಬೇರೆ ಅನ್ಸಿಲ್ಲ
ಮತ್ತೆ ಹಂಚಿಬೇಕು ಐಟ ಬಾಯ್ ಅಂತಿಲ್ಲ. ನಡೆದು ಕಾಲೆಲ್ಲ ಸುಸ್ತಾಯಿತು. ಅಂದರೆ ಎಷ್ಟು ಕಿಲೋಮೀಟ್ರ್ ಎಲ್ಲ ಇಟ್ಟಿದ್ದಾರೆ, ಇದು ಎಷ್ಟು ಉಂಟು ಅಂತ ಹೇಳಲಿಕ್ಕೆ ನನಗೇನು ಗೊತ್ತಿಲ್ಲ. ಅಷ್ಟು ಸಂತೆ ಉಂಟು. ನೋಡೋದಾದರೆ ಅಷ್ಟೆಲ್ಲ ಬುಕ್ಸ್ ಆಗಿರ್ಬೋದು, ಎಲ್ಲ ತಿನ್ನುವಂಥ ಐಟಮ್ ಆಗಿರ್ಬೋದು, ತಗೊಳ್ಳುವಂಥ ಪ್ರತಿಯೊಂದು ಐಟಮ್ ಕೂಡ ಅಷ್ಟು ಚೆನ್ನಾಗಿದೆ. ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ. ನಮಗೆ ಎಲ್ಲಲ್ಲಿ ನಡೀಲಿಕ್ಕೆ ಹಾಗಾಗಿ ಎಷ್ಟಾಗ್ತದೆ ಅಷ್ಟು ತೋರಿಸ್ತೀನಿ. ಅಂದರೆ ಇದು ವೀಡಿಯೋ ಮಾಡೋದಾದರೆ ಸಾಧಾರಣ ಒಂದು 10 ದಿನ ಅವರು ಇಟ್ಟರೆ ನನಗೊಂದು 15 ದಿನದ ಮಾಡ್ಕೊಟ್ಟಷ್ಟು. ಕಾಟನ್ 1600 ಸಿಲ್ಕಲ್ಲಿ ಬರ್ತದಲ್ಲ ಅದೆಷ್ಟು? ಬೇರೆ ಬೇರೆ ಸಿಲ್ಕ್ ಕಾಟನ್ ಈಗ ಬೇಡಮ್ಮ, ಬರ್ತೇವೆ ನಾಳೆ ನಾಡ್ದು. ಹೌದು, ನಾಳೆ ನಾಡ್ದ್ರಲ್ಲಿ ಬರ್ತೇವೆ ಆಯಿತಾ. ಇವತ್ತಾಗುತ್ತೆ ಮೇಡಮ್. ಎಷ್ಟು ಕಡಿಮೆ? 20 ರೂಪಾಯಿ ಕಮ್ಮಿ. ಮೇಡಮ್ ನಾರ್ಮಲ್ ವಾಶ್ ಮೇಡಮ್ ಇದೆಲ್ಲ ನೋಡಿ. ಇದು ಸಾಫ್ಟ್ ಉಂಟು. एक्सेल में नहीं है, एक्सेल है। अरे इतना में चलेगा आपको? ಹನ್ನೊಂದು ಕುಂಟಡ್ಡು.
ರಾತ್ರಿ ಹೆಜ್ಜೆ ಮಾಡ್ರಿಗೆ ಜನ ಟಾಪ್ಗಳು ಹೋಲ್ಸೇಲ್ ಬೆಲೆಯಲ್ಲಿ ಟಾಪ್ಗಳು ನೋಡಿ. ಆಫರ್ ರೇಟ್ ಇದು ಹೋಲ್ಸೇಲ್ ಬೆಲೆ ನೋಡಿ. ಹೋಲ್ಸೇಲ್ ಬೆಲೆಯಲ್ಲಿ ಟಾಪ್ಗಳು, ಹೋಲ್ಸೇಲ್ ಬೆಲೆಯಲ್ಲಿ ಟಾಪ್ಗಳು. ಒಂದು ತಗೊಂಡ್ರೆ 200, 3 ತಗೊಂಡ್ರೆ 500. ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ವಿಶಿಷ್ಟವಾದ ಕಾರ್ಯಕ್ರಮದ ಐಶ್ವರ್ಯ ಆಗಮಿಸಿರುವಂಥ ಎಲ್ಲ ಕಲಾವಿದರು ಏನು ಉತ್ಸವ ಕಾರ್ಯಕ್ರಮದ ಮುಖ್ಯ ವೇದಿಕೆ ಗೋಡೆ ಮತ್ತೆ
ನಾನು ಕೂಗಿದರೆ ಇವಾಗಂತ ಗೊತ್ತೇನ್ರಪ್ಪ? ಏನಂತ ಗೊತ್ತೇನ್ರಪ್ಪ? ಏನಂತ ಗೊತ್ತೇನ್ರಪ್ಪ? ಬೆಳ್ಳುಳ್ಳಿ ಇಲ್ಲಂತವಳೆ ಆ ಬಿಕ್ನಾಸಿ ಬೆಳ್ಳುಳ್ಳಿ ಇಲ್ಲಂತ. ಸಂಸ್ಕೃತಿ ಇಲಾಖೆ ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ವೆಂಕಟೇಶ ನಾಯಕ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಾರ್ಕಳ, ಶ್ರೀ ರಮಾನಂದ ಶೆಟ್ಟಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಜ್ಯೋತಿ ಜೆ ಪೈ ಜಿಲ್ಲಾ ಗೈಡ್ ಆಯುಕ್ತರು, ರೂಪಾ ಶೆಟ್ಟಿ ಪುರಸಭೆ ಮುಖ್ಯ ಅಧಿಕಾರಿಗಳು, ಇವರೆಲ್ಲರನ್ನ ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾಯಕ ಪಾಲಕ ಶಿಖವಾಹನ ವಿಘ್ನ ವಿನಾಶ, ಶಿಖವಾಹನ ವಿಘ್ನ ವಿನಾಶ, ದೇವಗಣನಾಯಕ ಪಾಲಕ, ದೇವಗಣನಾಯಕ ಪಾಲಕ, ಕರುಣಾದಯ ಸಾರ ಗಿರಿ ಕನ್ಯಾಕುಮಾರ, ಕರುಣಾದಯ ಸಾರ ಗಿರಿ ಕನ್ಯಾಕುಮಾರ, ಸಂಗೀತ ಗಾದಾರ ನೀನೇ ದಯಾ ಸಾರ, ಸಂಗೀತ ಬಂದು ದಯ ತೋರೋ ಗೌರಿ ಕುಮಾರ, ದೇವ ಗಣನಾಯಕ ಪಾಲಕ, ದೇವ ಗಣನಾಯಕ ಗಣನಾಯಕ ಗಣನಾಯಕ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಇಡೀ ರಾಜ್ಯದ ಗಮನವನ್ನು ಕಾರ್ಕಳದತ್ತ ತನ್ನ ಕಾರ್ಯ ಚಟುವಟಿಕೆಯ ಮೂಲಕ ಸೆಳೆದಿರುವಂಥ ನಮ್ಮ ಹೆಮ್ಮೆಯ ಸಚಿವರಾಗಿರುವಂಥ ಶ್ರೀಯುತ ವಿ ಸುನೀಲ್ ಕುಮಾರ್ ಅವರು ದೀಪವನ್ನು ಅಸತ್ತೋಮ ಸದ್ಗಮಯವನ್ನು ಹೇಳುವುದರ ಮುಖಾಂತರವಾಗಿ ಸರ್ವರು ಕೂಡ ಜೊತೆಯಾಗಬೇಕು. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೈವಿಧ್ಯ ತಂಡ ಬೆಂಗಳೂರು ಇಲ್ಲಿ ತನ್ನ ತಂಡವನ್ನು ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ಸಾಂಸ್ಕೃತಿಕ ವೈಭವವನ್ನು ಪಸರಿಸುತ್ತಿರುವಂಥ ಚಿದಾನಂದ ಕುಲಕರ್ಣಿಯವರು, ಮಲ್ಲಿಕಾರ್ಜುನ್, ಹಾಗೆಯೇ ಶ್ರೀಮತಿ ಸೂರ್ಯಕುಮಾರಿ, ನಿಮ್ಮ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎನ್ನುವಂಥ ಆಶಯದ ಮುಖಾಂತರವಾಗಿ ತಮಗಿದು ಗೌರವ ಅಭಿನಂದನೆ. ಮುಖಾಂತರವಾಗಿ ಮೆಹಂದಿ ಉತ್ಸವಕ್ಕೆ ಚಾಲನೆ. ಕಾರ್ಕಳ ಉತ್ಸವದ ಹೆಮ್ಮೆಯ ಸಾಂಕೇತಿಕ ಕಾರ್ಯಕ್ರಮ ಮೆಹಂದಿ ಉತ್ಸವ. ಈ ಕಾರ್ಯಕ್ರಮದ ಆಯೋಜನೆಯನ್ನು ನೇತೃತ್ವದ ವಹಿಸಿಕೊಂಡಿರೋರು ಉತ್ಸವ ಸಮಿತಿಯ ಜೊತೆಯಾಗಿ ಜಂಟಿಯಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಕಾರ್ಕಳ ಇಲ್ಲಿನ ಅಧ್ಯಕ್ಷರು ಹಾಗೇನೆ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದು ಉತ್ಸವ ಮೆಹಂದಿ ಉತ್ಸವ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಮೆಹಂದಿ ಉತ್ಸವದಲ್ಲಿ ಮತ್ತು 10 ದಿನಗಳ ಕಾಲ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಶಿಕ್ಷಕರನ್ನು ತೊಡಗಿಸಿಕೊಂಡು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶ್ರೀಯುತ ಸುನೀಲ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಭಾಗವಹಿಸಬೇಕು ಅನ್ನುವಂಥ ಆಶಯವನ್ನು ನಾನು ಆರಂಭದ ದಿನಗಳಲ್ಲಿ ಹೇಳಿದ್ದೆ. ನಮ್ಮ ತಾಲೂಕಿನ ಯಾವುದೇ ಮನೆಗಳು ಕೂಡ ಬೇಕು ಅಂತ. ಭಾಳ ಆಶ್ಚರ್ಯ ಅಂತಂದರೆ ಇಷ್ಟರೊಳಗೆ ನಮ್ಮ ತಾಲೂಕಿನ ಎಲ್ಲ ಕುಟುಂಬಗಳು ಕೂಡ ಕಾರ್ಕಳ ಉತ್ಸವದಲ್ಲಿ ಭಾಗಿಯಾಗಿದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಖುಷಿ ಮತ್ತು ಸಂಭ್ರಮ ಇದೆ. ದಿನದಿಂದ ದಿನಕ್ಕೆ ಇದರ ಸಂಭ್ರಮ ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜೋಡಿಸ್ತಾ ಇವತ್ತು ಗೂಡುದೀಪದ ಪ್ರದರ್ಶನ, ಅದರ ಜೊತೆಯಲ್ಲಿ ಉತ್ಸವ ಮೆಹಂದಿ, ಇದಕ್ಕೂ ಕೂಡ ಕರೆಯನ್ನು ಕೊಟ್ಟಿತ್ತು. ಅಲ್ಲಿ ಇವತ್ತು ಭಾಗಿಗಳಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ 18ನೇ ತಾರೀಕಿನ ಉತ್ಸವ ಮೆರವಣಿಗೆ ಬಹುಶಃ ನಮ್ಮ ಇಡೀ ಉತ್ಸವದ ಕೇಂದ್ರ ಬಿಂದು ಇರುವಂಥದ್ದೇ ಉತ್ಸವ ಮೆರವಣಿಗೆ. ಹಾಗಾಗಿ ನಾವೆಲ್ಲರೂ ಕೂಡ 2 ಗಂಟೆಯ ಒಳಗೆ ಕಾರ್ಕಳ ನಗರವನ್ನು ತಲುಪಬೇಕು. 3 ಗಂಟೆಗೆ ಸರಿಯಾಗಿ ನಮ್ಮ ಮೆರವಣಿಗೆ ಪ್ರಾರಂಭ ಆಗುತ್ತೆ. ರಸ್ತೆಯ ಎರಡೂ ಭಾಗದಲ್ಲಿ ನಿಂತುಕೊಂಡು ಆ ಮೆರವಣಿಗೆಯನ್ನು ವೀಕ್ಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ, ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದಂತೆ, ಬಿಸಿಲಿರ್ತದೆ, ರಶ್ ಆಗುತ್ತೆ, ಸಾವಿರಾರು ಜನ ಬಂದು ನಿಂತ್ಕೊಳ್ತಾರೆ, ಹಿಂಗೆಲ್ಲ ಒಂದಿಷ್ಟು ಸಮಸ್ಯೆಗಳು ಇದ್ದಿದೆ. ಇದರ ನಡುವೆ ಯಾವುದೇ ಕಿಂಚಿತ್ತು ಗೊಂದಲ ಆಗದಂತೆ, ಸ್ವಚ್ಛತೆಗೆ ತೊಂದರೆ ಆಗದಂತೆ, ಸಂಭ್ರಮಕ್ಕೆ ತೊಂದರೆ ಆಗದಂತೆ, ವೈಭವಕ್ಕೆ ತೊಂದರೆ ಆಗದಂತೆ ಇಡೀ ಉತ್ಸವ ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸ್ಕೊಡ್ಬೇಕು. ನಾವೇ ಸ್ವಚ್ಛತೆಯಲ್ಲಿ ಭಾಗವಹಿಸಿ, ನಾವೇ ಉತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿ, ನಾವೇ ಉತ್ಸವದ ಮೆರವಣಿಗೆಯನ್ನು ನೋಡುವಂಥ ರೀತಿಯಲ್ಲಿ ನಮ್ಮದು 3 ಕಾರ್ಯಕ್ರಮಗಳು. ಉತ್ಸವ ಮೆರವಣಿಗೆಯನ್ನು ನಾವೇ ನೋಡಬೇಕು, ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ನಾವೇ ಭಾಗವಹಿಸಬೇಕು, ಮತ್ತು ಉತ್ಸವ ಸ್ವಚ್ಛತೆಯಲ್ಲೂ ಕೂಡ ನಾವೇ ಭಾಗವಹಿಸಬೇಕು. ಇದೆಲ್ಲದರಲ್ಲೂ ಕೂಡ ಭಾಗವಹಿಸಿದಾಗ ಮಾತ್ರ ಈ ಮೆರವಣಿಗೆ ಸಾರ್ಥಕತೆಯನ್ನು ಕಾಣುತ್ತೆ ಅಂತ ನಾನು ಭಾವಿಸ್ತೇನೆ. ಸುಮಾರು 11-12 ಸಾವಿರ ಜನ ಕಲಾವಿದರ ತಂಡಗಳು ಮೆರವಣಿಗೆಯಲ್ಲಿ ಸಾಗುತ್ತೆ. ಹಾಗಾಗಿ ನಾವು ದೊಡ್ಡ ಮೆರವಣಿಗೆಯಲ್ಲಿ ಭಾಗವಹಿಸಿ ಕೊನೆಗೆ ಸ್ವರಾಜ್ ಮೈದಾನದ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರವಾಸೋದ್ಯಮ ಸಚಿವರಾದಂಥ ಆನಂದ್ ಸಿಂಗ್ ಅವರು ಈ ಕಾರ್ಯಕ್ರಮದಲ್ಲಿ ಕೊನೆಯ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ಎಲ್ಲ ಸಭೆಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಮುಂದಿನ 3 ದಿನಗಳ ಕಾಲ 18, 19, 20 3 ದಿನಗಳ ಕಾಲ ಗಾಂಧಿ ಮೈದಾನದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಸ್ವರಾಜ್ ಮೈದಾನದ KC ಹೆಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಗೆ ನಮ್ಮೆಲ್ಲದೂ ಕೂಡ ಸ್ಥಳಾಂತರ ಆಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರ ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾರೆ. ನಮಸ್ಕಾರ. ಅಲ್ಲೇ ನಿಮ್ಮ ಕರಗಳನ್ನು ಒಮ್ಮೆ ಮೇಲಕ್ಕೆತ್ತಿ. ಯಾರೆಲ್ಲ ಹಾಕೊಂಡು ಬರಲಿಲ್ವೋ ನಮ್ಮ ಗೈಡ್ಸ್ ಮಕ್ಕಳು ತಯಾರಾಗಿದ್ದಾರೆ, ಅವ್ರು ನಿಮಗೆ ಮೆಹಂದಿಯನ್ನು ಹಚ್ಚುವರಿದ್ದಾರೆ, ಅವರ ಜೊತೆ ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ಸಂಭ್ರಮದಲ್ಲಿ ನೀವು ನಮ್ಮ ಜೊತೆಯಾಗಿ ಮೆಹಂದಿಯನ್ನು ಹಾಕಿಕೊಂಡೇ ಹೋಗಿ ಅಂತೇಳಿ ವಿನಂತಿಸಿಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಟೊಂಕ ಕಟ್ಟಿ ಶ್ರಮಿಸ್ತಾ ಇರುವಂಥ ನಮ್ಮ ಹೆಮ್ಮೆಯ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯನ್ನು ಅರ್ಪಿಸಿಕೊಂಡು ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅನುವು ಮಾಡಿಕೊಟ್ಟಿರುವಂಥ ಕಾರ್ಕಳ ಉತ್ಸವ ಸಮಿತಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಕಾರ್ಕಳ, ಇವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಈ ಉತ್ಸವ ಜಾತ್ರೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೆಹಂದಿಯನ್ನು ಹಾಕಿಕೊಂಡು ಹೋಗಬೇಕು. ಈ ಉತ್ಸವದ ಸಂಭ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತೇಳಿ ವಿನಂತಿಸಿಕೊಂಡು आता वे लाइट पूरा पाड़ दी जा रहा ನಿತ್ಯ
ಕಾರ್ಕಳಕ್ಕೆ ಹೋಗೋಣ ಅಂತ. ಅಲ್ಲೇ ಜೂಟು ತಿರುಗು ನಂದು. ಕರೆಂಟಿಗೆ ಜಾಂದ ಈಗ ಲೈಟ್ ಬಾಡುದು ಎರಡು ಪಾಡುವೇರು ಅಂತ 7 ಗಂಟೆಗೆ 7 ಗಂಟೆ ಕರೆಂಟಿಗೆ ಜದಾನ ಪಾಡುವೇರು ಆಜ ರೇಖೆ ಪಾಡುವೇರು ಹೆಚ್ಚಿನ ಕರೆಂಟಿಗೆ ತೋಜು ಕೂಡ ನಡಪನೊಂದು ನನಗೆ ಸೌಂಡ್ ಇಜ್ಜತ್ತೆ ಇವತ್ತಿನ ನನಗೆ ಗೊತ್ತು ಪನೊಂದೇ ಓಡ ಸೈಡ್ ಹಣ ಕೊಡ್ಲಿಕ್ಕಿಲ್ವಾ? ಇಲ್ಲ ಏನಿಲ್ಲ. ಥ್ಯಾಂಕ್ಸ್ ಆಯ್ತಾ? ಹಾಗಾಗಿ ಥ್ಯಾಂಕ್ಸ್ ಬನ್ನಿ ಹೆಂಗೆ ನಡ ಬರ್ದಿರೋ ಒಂದು ಜತ ಮರ್ದೂರ ನಡ ಅರೆ ಫೋನ್ ಮಲ್ಪಲ ಇಡೆ ಬರಡು ನೆಟ ಬರ್ಪುನತ್ತೆ ಗಾಡಿ ಇಡೆ ಬರಡು పోయా మంచి అవును పెతండ ఇడీ కార్లో ఉంటుంది ఏరన్నా ఫోన్ బర్తుండలా ಗೊತ್ತು ಹಲೋ ಫೋನ್ ಮಲ್ದಿತ್ತಾರಾ? ಹಾಂ ಫೋನ್ ಮಲ್ದಿತ್ತಾರಾ? ಹಲೋ ನಮ್ಮ ಮೂಲ ದೇವಸ್ಥಾನದಲ್ಪ ಮೂಲೆ ಉಲ್ಲ ಅನಂತಸೇನದಲ್ಪ ಸಾವಿರ ಬರ್ತಾರ ನನ್ನ ಪೋಯ ಅಲ್ಪನೆ ಹೋಗ್ತೆ ಬಸ್ ಹೋಗ್ಬೇಕು ಉಂಟುದಾ ಅಂದೆ
ಬಸ್ ಸ್ಟಾಪ್ ಉಂಡತೆ ಮೂಲು ಬಸ್ ಟರ್ನ್ ಬಸ್ ಟರ್ನ್ ಆಗುಂಡದೆ ಕರ್ಕಲಡ ಅಂದ ಇತರ ಜಾಸ್ತಿ ಆಗೋದು ಅಲ್ಲಿ ಬಸ್ ಈ ರೆಂಜಿನ ಅಂಡ ಪರಿಯಾರ ಎಂಜಿನ ಪರಿಯಾರ ಅಂಡ್ ಯಾರೇ ಇಂಚತಾರೆ ದೇವ್ನ ಮಲ್ತು ವಿಶ್ ಮಲ್ ತೊಗೊಂಡು ಬರೋದಿತ್ತೆ ಜನಕ್ಕೆ ಇವಾಗ ಯಾರೆಲ್ಲ ಪಾಸ ಒಂದಿತ್ತೇವೆ ನಿಮ್ಮ ಓನೆಡ ಇಂಚಿನ ಲಕ್ಷಣ ಭಾರಿ ಖುಷಿ ಆಗ್ಬಿಡು ಬಣ್ಣ ಅವಾಗ ರಾಜ ಕಳೆ ಬಂದ್ಬೇರೆ ದಂಡ ಉಂಡದೆ ಯಾರಿಗೆ ಅನ್ನೊಂದು ಕುಂಕುಮದ ಅದು ಮೂಡ್ಬೇಕಲ್ಲ ಉಂಟು ಸ್ಟಾರ್ಟಿಂಗ್ ಹಿಡಿದ್ಬೇಕು ಪ್ರಧಾನಿಗಳ ಅವಲಿ ಅವರ ಚಾನ್ಸ್ ಉಂಟು ಮುಖ್ಯಮಂತ್ರಿ ಅಂತ ಗ್ಯಾರಂಟಿ ಆಪೇರಾರ್ ನೆಕ್ಸ್ಟ್ ಪಕ್ಷ ಬತ್ತಂಡ ಒಂದೇ ಪಕ್ಷ ಬತ್ತಂಡ ಚಾನ್ಸ್ ಕೊರ್ಪೆ ಮಸ್ತ್ ವರ್ಕ್ ಮಲ್ಪಾರ ಇರತ್ತೆ ಯಾರ ಅಣ್ಣ ನಲ್ಲಿ ಎಂದಿನ ಲೈಟಿಂಗ್ ತುಲೆ ಅಂಚಿ ತುಲೆಗೆ ಆ ಮೇನ್ ರೋಡ್ ತುಲೆಗೆ ಆ ಮೇನ್ ರೋಡ್ పక్కన మళ్ళీ ಯಾವ ಏತ್ ಬಾಡ್ರೆ ನೆಟ್ ಬಾಡ್ರೆ ಅಂತ ನೋಡಿ ಕಾರ್ಕಳ ಉತ್ಸವಕ್ಕೆ ಬಂದಿದ್ದೇನೆ. ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಲೈಟಿಂಗ್ ಎಲ್ಲ ನಾನು ಫಸ್ಟಿಗೆ ಹೋದಲ್ಲಿ ಒಂದು ಕತ್ತಲೆ ನಾಗಿರಲಿಲ್ಲ, ಮತ್ತು ಲೈಟಿಂಗ್ ನಾವು ಅಲ್ಲಿಂದ ಬೇಗ ಹೊರಟ್ವಿ, ಯಾಕಂದರೆ ಮನೆಗೆ ಹೋಗುವಾಗ ತುಂಬ ಲೇಟ್ ಆಗ್ತಿದ್ದೀವಿ. ನಾವು ಕಾರಲ್ಲಿ ಬಂದಿದ್ವಿ, ಹಾಗಾಗಿ ನಾವು ಹೊರಡಬೇಕಾಯಿತು. ಈಗ ನೋಡಿ ಸ್ವಲ್ಪ ಲೈಟಿಂಗಿಗೆ ಹಿಡಿದಿದ್ದೇನೆ ಅಷ್ಟೇ. ಮತ್ತು ಅಲ್ಲೆಲ್ಲ ಸಂತೆದೆಲ್ಲ ನಿಮಗೆ ತೋರಿಸಿದೆಲ್ಲ, ಈಗ ಲೈಟಿಂಗಿಗೆ ಸ್ವಲ್ಪ ಹಿಡಿದಿದ್ದೇನೆ. ತುಂಬ ಚೆನ್ನಾಗಿದ್ದೆಲ್ಲ. ಇದು ಕಾರ್ಕಳ ಉತ್ಸವ ಫಸ್ಟ್ ಟೈಮ್ ಆಗಿದೆ ನಮ್ಮದು. ಇದು ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಈ ಸಲ ಮಾಡಿದ್ದಾರೆ. ಹಾಗೆ ಮುಂದೇನು ಆಗಲಿ ಅಂತ ನಾನು ಕೂಡ ಬಯಸ್ತೇನೆ. ತುಂಬ ಖುಷಿ ಎಲ್ಲ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲ ಸಂಸ್ಥೆಗಳು ಮತ್ತು ಲೈಟಿಂಗ್ಸ್ ಎಲ್ಲ ಸಿಸ್ಟಮ್, ಮತ್ತು ಈ ಒಂದು ನೋಡಿಕೊಳ್ಳುವವರು ಅಂದರೆ ಅದನ್ನು ನೋಡಿಕೊಳ್ಳಿಕ್ಕೆ ಅಂತ ಜನ ಇಟ್ಟಿದ್ದಾರಲ್ಲ ಅದು, ಮತ್ತು ಹಾಗೆ ಪೊಲೀಸ್ನವರು ತುಂಬ ಜನ, ಟ್ರಾಫಿಕ್ ಆಗಲಿ ಯಾವುದು ಯಾರಿಗೆ ಹೋಗುವವರಿಗೆ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ನಾವು ಇರುವಾಗಲೇ ಅವರು ಸುನೀಲ್ ಕುಮಾರ್ ಬಂದಿದ್ದರು, ಅವರ ಮಾತು ಕೇಳಲಿಕ್ಕೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ಇನ್ನೂ ನಿಲ್ಲುವ ಅಂತ ಅನಿಸಿದೆ. ಅಂದರೆ ಬೇರೆ 2-3 ಒಟ್ಟಿಗೆ 4 ಸ್ಟೇಜ್ ಇತ್ತಂತೆ. ನಾವು ಒಂದು ಸ್ಟೇಜ್ ಹತ್ರ ಮಾತ್ರ ಹೋಗಿದ್ವಿ.
ಹಾಗೆ 4 ಸ್ಟೇಜಿಗೆ ಹೋಗೋದಾದ್ರೆ ಸಾಧಾರಣ ಒಂದು ದಿನ ಇಡೀ ಫುಲ್ ಬೇಕಾಗಿತ್ತು. ಆದರೆ ನಾವು ಅಲ್ಲಿಗೆ ಹೋಗಲಿಲ್ಲ. ಈಗ ಒಂದು ಸ್ಟೇಜಿ ನೋಡಿ ಹಾಗೆ ಇನ್ನು ಮನೆಗೆ ಬರ್ತಾ ಇದ್ದೇವೆ. ನೋಡಿ ಲೈಟಿಂಗ್ಸ್ ಎಲ್ಲ ಸಾಧಾರಣ ಒಂದು ಎಷ್ಟು ಕಿಲೋಮೀಟ್ರ್ ಉಂಟು ಅಂತ ಹೇಳಲಿಕ್ಕೆ ನನಗೇನು ಗೊತ್ತಾಗ್ತಿಲ್ಲ. ನಾನು ಯಾಕಂದರೆ ಆಚೆ ಎಲ್ಲ ಹೋಗಲಿಲ್ಲಲ್ಲ, ಇಲ್ಲಿ ಮಾತ್ರ ನಿಮಗೆ ತೋರಿಸ್ತೇನೆ. ಇದು ಬೈಪಾಸ್ ಹತ್ರ ಎಲ್ಲ ಈಚೆ ನಾವು ಬಂದಾಯಿತು. ಈಗ ನೋಡಿ ಇಲ್ಲಿವರೆಗೆ ಹಾಕಿದ್ದಾರೆ ನೋಡಿ, ಬೈಪಾಸಿಂದ ಸ್ವಲ್ಪ ಈಚೆ ಇಲ್ಲಿ ಎಲ್ಲ ತುಂಬ ಲೈಟಿಂಗ್ಸ್ ಇಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೂರದವರೆಗೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ. ಇದು ಯಾರು ನಾರಾಯಣ್ ಗುರೂಜಿದ್ದು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಆನೆದು ಚಿತ್ರ ಅದು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆಂದ ಉಂಟು, ನೋಡಲಿಕ್ಕೆ ಕಣ್ಣು ತುಂಬಿ ಬರುತ್ತೆ, ತುಂಬ ಖುಷಿಯಾಗುತ್ತೆ. ಹಾಗೆ ಒಮ್ಮೆ ಹತ್ತಿರದವರಾದರೆ ಒಮ್ಮೆ ಭೇಟಿ ಕೊಡಿ. ಇನ್ನೂ ಒಂದು 2-3 ದಿನ ಇದೆ, 20 ತಾರೀಕುವರೆಗೆ ಇದೆ. ಎಲ್ಲ ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಮಗೆಲ್ಲ ನಿಮ್ಮದು ಪ್ರೋತ್ಸಾಹ ಬೇಕು. ಯಾಕಂದರೆ ನಾವು ಒಳ್ಳೆ ವಿಡಿಯೋ ಮಾಡಬೇಕಿದ್ರೆ ನೀವೆಲ್ಲ ನಮಗೆ ಪ್ರೋತ್ಸಾಹ ಮಾಡಿದರೆ ಮಾತ್ರ ನಮಗೆ ಯಾವ ವಿಡಿಯೋ ಇಷ್ಟ ಆಗ್ತದೆ ಅಂತ ನಮಗೆ ಗೊತ್ತಾಗ್ತದಲ್ಲ. ನೀವು ಕಮೆಂಟ್ ಮಾಡಬೇಕು, ಆಗ ನಮಗೆ ಗೊತ್ತಾಗ್ತದೆ. ನೋಡಿದವರೊಂದು ಲೈಕ್ ಕೊಡಿ ಎಲ್ಲರೂ. ಹಾಗೆ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬೆಲ್ಲ ಮಾಡಿ. ನಮಗೆ ಮಾಡುವವರಿಗೊಂದು ಹುಮ್ಮಸ್ಸು ಬರುತ್ತೆ, ಮಾಡಲಿಕ್ಕೆ ಖುಷಿ ಆಗುತ್ತೆ. ಯಾವ ಥರ ನಿಮಗೆ ಇಷ್ಟ ಆಗ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಆಗ ನೀವು ಲೈಕ್ ಎಲ್ಲ ಕೊಡದಿದ್ದರೆ ನಮಗೆ ಗೊತ್ತಾಗೋದಿಲ್ಲ ಇವರಿಗೆ ಇಷ್ಟ ಆಗಲಿಲ್ವೇನಂತ ಅನಿಸ್ತದೆ. ನೋಡಿದವರೊಂದು ಲೈಕ್ ಕೊಡಿ. ಹಾಗೆ ಇನ್ನು ಒಳ್ಳೆ ವಿಡಿಯೋ ಮಾಡಲಿಕ್ಕೆ ನಮಗೆ ಆಗ್ತದೆ. ಹಾಗೆ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ. ಹಾಗೆ ಇನ್ನು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.